ಡ್ರಿಂಕ್ಸ್ ಬಾಟ್ಲ್ ಸರ್ ತುಂಬಾ ಸಿಕ್ಕಾಪಟ್ಟೆ ಇದೆ, ಅಲ್ಲಲ್ಲಿ ಪಾರ್ಟಿ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಬಾಟ್ಲಿ ತಿಕ್ಕಣ ಪರ್ದು ದಕ್ಕಣ ಬೋರ್ಡ್ ಬಾಟಲ್ ಕ್ಯಾರ್ ಮನ್ಪಂದೆ ತಂಪು ಪಾನೀಯ ಬಿಯರ್ ದ ಬಾಟ್ಲಿ ಹಾಟ್ ದ ಬಾಟ್ಲಿ ಅಮಲ್ ಪಾನೀಯ ತಣ್ಣೀರ್ ಬಂತ ಒಳ್ಳೆಯ ಕುಪ್ಪೇಟಿ ಪ್ರಗತಿ ಬಂದು ನಮ್ಮ ಸೇವಾ ನಾಗರಿಕರ ಸತ್ಯಣ್ಣ ಅವು ಆಕಳು ಪನ್ಪೇರಿ ನಿಕ್ಕಳು ಕಾರ್ಡ್ ಬತ್ತನೈತಿ. ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೆ ಸುಮಾರು 4 ರಿಂದ 5 ಕಿಲೋಮೀಟರ್ ರಸ್ತೆಯ ಪಕ್ಕದಲ್ಲಿರುವ ಎಲ್ಲ ಕಸವನ್ನು ಒಂದು ಸ್ವಚ್ಛ ಮಾಡುವ ಮೂಲಕ ದೇವಸ್ಥಾನಕ್ಕೆ ಹೊಸ ಬ್ರಹ್ಮಕಲಶಕ್ಕೆ ವಿಶೇಷವಾದ ಒಂದು ಕೊಡುಗೆ ನೀಡುವುದರ ಮೂಲಕ ಈ ಒಂದು ಕಾರ್ಯವನ್ನು ಮಾಡಬೇಕಂತ ನಮ್ಮ ದೇವಸ್ಥಾನದ ವತಿಯಿಂದ ಹಾಗೂ ಎಲ್ಲ ಸಂಸ್ಥೆಯ ವತಿಯಿಂದ ತೀರ್ಮಾನಿಸಿದೆ. ಒಂದು ದೇವಸ್ಥಾನದ ಬ್ರಹ್ಮಕಲಶದ ಸಮಯದಲ್ಲಿ ಎಲ್ಲರೂ ಒಟ್ಟಾಗುವಂಥದ್ದು, ದೇವಸ್ಥಾನದಲ್ಲಿ ಚಪ್ಪರ ಹಾಕುವಂಥದ್ದು ಅಥವಾ ದೇವಸ್ಥಾನದಲ್ಲಿ ವಿವಿಧ ಪತಾಕೆಗಳನ್ನು ಹಾಕುವಂಥದ್ದು, ಅಲಂಕಾರ ಮಾಡುವಂಥದ್ದು, ಇಂಥದ್ದೊಂದು ಸಂಪ್ರದಾಯಗಳಿರ್ತವೆ. ಆದರೆ ಕೊರಿಂಜ ದೇವಸ್ಥಾನದ ಸುತ್ತಮುತ್ತ ಬಹಳ ವಿಶೇಷವಾಗಿ ಒಂದು 50 ಜನ ಕಂಡು ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರೆಲ್ಲರೂ ಸೇರಿಕೊಂಡು ನಮ್ಮ ಇಡೀ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಗ್ರಾಮ ಪಂಚಾಯತ್ ಕಣಿಯೂರು ಜೊತೆಗೆ SKDRDP ಅವರು, ಸ್ಥಳೀಯ ಸಂಘ ಸಂಸ್ಥೆಗಳು, ಹಿಂದೂ ಜನಜಾಗೃತಿ ಸಮಿತಿಯವರು, ಬೇರೆ ಬೇರೆಯವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡಿದ್ದಾರೆ. ನಾವಿಲ್ಲಿ ಬರುವಾಗ ಹೀಗೆ ಏಕಾಏಕಿ ಒಂದು ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ನೋಡು, ಅವ್ರ ಹತ್ರ ಮಾತನಾಡಿಸ್ಬೇಕು. ಬಹಳಷ್ಟು ವಿಶೇಷವಾಗಿ ಇಲ್ಲಿ ಒಂದು ಸರ್ಬತ್ತಿನ ವ್ಯವಸ್ಥೆಯು ಕೂಡ ಆಗಿದೆ. ಎಲ್ಲ ಸರ್ಬತ್ತು ಕುಡಿದು ಖಾಲಿ ಮಾಡಿದ್ರಲ್ಲ, ಆಯಿತು, ಎಲ್ಲರೂ ಕೂಡ ಸರ್ಬತ್ತು ಕುಡಿದು ಖಾಲಿ ಮಾಡಿದ್ದಾರೆ. ಅಕ್ಕ ತುಗ ಫಸ್ಟ್ ಗಂಭೀರಡನೆ ಅವತ್ತಿರ್ಗ ದಾನೆಗೆ ಬೋಲ್ಪುರ್ದಿಂಚಿ ಖಾಜಾ ವಾಲ್ತ್ ಫೆಜೊಂದು ಅತ್ತ ಓಲ್ಪಾಡ್ದು ಒಡೆ ಮುಟ್ಟ ಕುಪ್ಪೇಟ್ ಹಿಡ್ದು ಇದೆ ಮುಟ್ಟ ಎತ್ಯ ಕುಪ್ಪೇಟ್ ಹಿಡ್ದು ಇದೆ ಬನಾರಿ ಮುಟ್ಟ ಎತ್ಯ ಬನಾರಿ ಮುಟ್ಟ ಎತ್ಯ ಭಜನ ಮಂದಿರ ಕುಪ್ಪೇಟ್ ಹಿಡ್ದು ಭಜನ ಮಂದಿರ ಇದೆ ಬನಾರಿ ಮುಟ್ಟ. ಎಷ್ಟು ಜನ ಇದ್ದೀರಮ್ಮ? ನಾವೊಂದು 50 ಜನಕ್ಕಿಂತ ಮೇಲೆ ಇದ್ದೇವೆ. ನಾವು ಕೊರಿಂಜಾಗಿ ಮುಟ್ಬೇಕಷ್ಟೇ. ನಾವು ಇಲ್ಲಿ ಕುಪ್ಪೆಟ್ಟಿ ಭಜನಾ ಮಂದಿರದಿಂದ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಈಗ ಬಣಾರಿಯಲ್ಲಿ ಇದ್ದೇವೆ. ಇಲ್ಲಿ ಒಂದು ಪಾನೀಯ ವ್ಯವಸ್ಥೆ ಮಾಡಿದ್ರು. ಆನಂತರ ಇನ್ನು ಇವಾಗ ಕೊರಿಂಜ ದೇವಸ್ಥಾನದಲ್ಲಿ ಹೋಗ್ತೇವೆ. ಖುಷಿ ಆಗ್ತದೆ. ತುಂಬಾ ಜನ ಇದ್ದೇವಲ್ಲ, ಆ ತರ ಖುಷಿ ಆಗ್ತದೆ. ತುಂಬಾ ಜನ ಇದ್ದೇವೆ, ಖುಷಿ ಆಗ್ತದೆ ಅಂತಲ್ಲ ಸರ್? 50 ಜನ ಕಜ ಕ್ಲೀನ್ ಮಲ್ಪಂದು ಬ್ರಹ್ಮ ಕಲಶದಲ್ಲಿ ಕೊಡು ಪೂರ ಆಗ್ತದೆ. ಕ್ಲೀನ್ ಆದ ಪೊರ್ಲಿತ್ತನೆ ಬಾರಿ ಖುಷಿ ಆಗ್ಬಿಡು. ಎಂಗ್ಲ ನಂಜಿ ಬಾರಿ ಉಲ್ಲಾಸ ಆಗ್ಬಿಡಿ. ಅಂಚ 2-3 ಗಾಡಿ ರೋಡ್ ಒಂದು ಬೋನುಲ್ಲ ಪೂರ. ಎಸ್, ನೋಡಿ ಎಲ್ಲರೂ ಕೂಡ ಲವಲವಿಕೆಯಲ್ಲಿದ್ದಾರೆ. ನೋಡಿ ಅಲ್ಲಿ ಗೋಣಿ ಎಲ್ಲ ಹಿಡ್ಕೊಂಡು ಎಲ್ಲ ಕೂಡ ಖುಷಿಯಲ್ಲಿದ್ದಾರೆ. ಅಕ್ಕ ದಾದಾ ಪೂರ ಖುಷಿ ಇಟ್ಟಿಲ್ಲ ಸ್ವಚ್ಛತಾ ಕಾರ್ಯಕ್ರಮ ಬ್ರಹ್ಮಕಲಶ ಅಂಚ ಸ್ವಚ್ಛತೆ ಊರ್ದಾಕ್ಲು ಮಾತು ಸಂಘಟನೆಲು ಸ್ವಸಹಾಯ ಸಂಘ ಜನೈಕ ಬೊಕ್ಕ ಪಂಚಾಯತಿ ಪೂರ ಒಟ್ಟಿಗೆ ಪೂರ ಮಾತೆಲ್ಲ ಸೇರಿ ತಣ್ಣೀರ್ ಬಂತ ಒಳ್ಳೆಯ ಕುಪ್ಪೇಟಿ ಪ್ರಗತಿ ಬಂದು ನಮ್ಮ ಸೇವಾ ನಾಗರಿಕರ ಸತ್ಯಣ್ಣ ಅವು ಆಕಳು ಪನ್ಪೇರಿ ನಿಕ್ಕಳು ಕಾರ್ಡ್ ಬತ್ತನೈತಿ ಅವು ಬೇಳೆ ಮನ್ಪಣತಿ ಅನ್ನ ಅಂಚ ಬಾರಿ ಖುಷಿ ಇಟ್ಟಿಲ್ಲ. ನನ್ನ ಕೊರಿಂಜಾಗ ನನ್ನ 3/4 ಗಂಟೆ ಎತ್ತೋಡೆ ಎಂಕ್ಳು ಎತ್ತೊಂಡ ಪೆಜೊಂದು ಕಾಜು ಕುಪ್ಪೆಟ್ಟಿ ಜಾಸ್ತಿ ಇತ್ತಂಡು. ನನ್ನ ಉರುವಲ್ ಪದವಡು ಜಾಸ್ತಿ ಇತ್ತು. ಮೂಳೆ ಫಾಸ್ಟ್ ಫೈರ್ ಆಪಣ ಎಂಕ್ಲಿಗೆ ಅಂಚ ಪ್ಲಾಸ್ಟಿಕ್ ಬಾಟ್ಲಿ ತಿಕ್ಕಣ ಪರ್ದು ದಕ್ಕಣ ಬೋರ್ಡ್ ಬಾಟಲ್ ಕ್ಯಾರ್ ಮನ್ಪಂದೆ ತಂಪು ಪಾನೀಯ ಬಿಯರ್ ದ ಬಾಟ್ಲಿ ಹಾಟ್ ದ ಬಾಟ್ಲಿ ಅಮಲ್ ಪಾನೀಯ ಎಂಕ್ಲು ಪರ್ನಾತ್ ಏರ ವಿದಯ ಪರ್ನಾಕ್ಲು ದಕ್ಕದು ಬೋತನೆ ಎಂಕ್ಲು ಸ್ಥಳೀಯರ್ದಲ್ಲ ಪಾಡುಜ ಎಂಕ್ಲು ನನ್ನ ಪಾಡಿರ ಬಳ್ಳಿನ ಮೇಲೆ ಎಂಕ್ಲ ನಿಕ್ಲ ಚಾನಲ್ ಮೂಲಕ ಎಚ್ಚರಿಕೆ ಕೊಡ್ಪ ಎಂಕ್ಲ ಎಚ್ಚರಿಕೆನೆ ದಯ ಪಂಡ ಎಂಕ್ಲ ಬ್ರಹ್ಮಕಲಶದ ನಾನು ಎಚ್ಚರಿಕೆನೆ ಕೊರಡಾಪಣ ಎಂಕ್ಲ. ನೋಡಿ ಇಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿದ್ದಾರೆ, ಜೊತೆಗೆ ಪ್ರಮುಖರೆಲ್ಲ ಇದ್ದಾರೆ. ಅಣ್ಣ ಹೇಳಿ, ನಮಸ್ತೆ. ಎಷ್ಟು ಕಸ ಸಿಕ್ಕು? ಬಲೆ ಸಾಧಾರಣ 2 ಪಿಕಪ್ ಆಗುವಷ್ಟು ಕಸ ಸಿಕ್ಕಿದೆ ನಮಗೆ ಈಗ. ಅದರಲ್ಲಿ ಎಲ್ಲ ರೀತಿಯ ಪ್ಲಾಸ್ಟಿಕ್, ತ್ಯಾಜ್ಯ, ವನ, ದ್ರವ ಎಲ್ಲ ಇದೆ. ದಯವಿಟ್ಟು ಆದಷ್ಟು ಕಸವನ್ನು ಇದು ಅವರವರು ಯಾರು ಬಿಸಾಡ್ತಾರೆ ಅವರವರು ಸ್ವಲ್ಪ ಜಾಗೃತೆ ವಹಿಸಿ ಅದನ್ನು ಬಿಸಾಡದಾಗೆ, ರೋಡ್ ಸೈಡಲ್ಲಿ ಹಾಕದಾಗೆ ಗಮನ ವಹಿಸಬೇಕು. ಮತ್ತು ಅದರಿಂದ ಪರಿಸರವೂ ನಾಶ ಆಗ್ತದೆ. ಎಲ್ಲ ಸಮಾಜಕ್ಕೂ ಕೂಡ ಅದು ಒಂದು ತೊಂದರೆ, ಮಾರಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
15 ಶುಕ್ರವಾರ ಇದೇ ಬರುವ 15 ಶುಕ್ರವಾರದಿಂದ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಫೆಬ್ರವರಿ 22ರವರೆಗೆ ಗುರುವಾರದವರೆಗೆ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಕುಪ್ಪೇಟಿಯಿಂದ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದವರೆಗೆ ಮಾರ್ಗದಲ್ಲಿರುವಂತಹ ಕಸಗಡ್ಡೆಗಳು, ಪ್ಲಾಸ್ಟಿಕ್ಗಳು, ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಕ್ಷೇತ್ರದ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಇವತ್ತು ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಗ್ರಾಮ ಪಂಚಾಯತಿಯಿಂದಲೂ ಸಹಕಾರ ಸಹ ಇದೆ. ಈ ಒಂದು ಕಸಗಡ್ಡೆಗಳನ್ನು ಗ್ರಾಮ ಪಂಚಾಯತಿಯ ಒಂದು ವೆಹಿಕಲಲ್ಲಿ, ವಾಹನದಲ್ಲಿ ಅದನ್ನು ತುಂಬಿಸಿಕೊಂಡು ಆ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತಹ ಕಾರ್ಯಕ್ರಮವು ನಡೀತಾ ಇದೆ. ಇದರಲ್ಲಿ ಸುಮಾರು 100 ಮಂದಿಯಷ್ಟು ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಸಮಾಜಮುಖಿ ಕಾರ್ಯಕ್ರಮ. ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡದ್ದು ಬಹಳ ಸಮಾಜಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಸುಮಾರು 100ಕ್ಕೂ ಹೆಚ್ಚು ಜನರು ನೋಡಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲರೂ ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಈಗ ಮತ್ತೊಬ್ಬರು ಇದ್ದಾರೆ. ಸರ್, ಸ್ವಚ್ಛತಾ ಕಾರ್ಯ ಹೇಗಾಗ್ತಿದೆ? ಸ್ವಚ್ಛತಾ ಕಾರ್ಯ ಗಣೇಶ್ ಭಜನಾ ಮಂಡಳಿ ಕುಪ್ಪೇಟಿಯಿಂದ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೆ ಸ್ವಚ್ಛತಾ ಕಾರ್ಯಕ್ರಮ, ವಿವಿಧ ಸಂಘ ಸಂಸ್ಥೆಗಳು ಸೇರಿ ಸ್ವಚ್ಛತಾ ಕಾರ್ಯಕ್ರಮ ದಿನಾಂಕ 15ರಿಂದ 22ರವರೆಗೆ ನಡೆಯುವಂಥ ನಮ್ಮ ಗ್ರಾಮ ದೇವಸ್ಥಾನ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತವಾಗಿ ಇಡೀ ಗ್ರಾಮವೇ ಈಗ ಶೃಂಗಾರಗೊಳ್ಳುತ್ತಿದೆ. ಆ ಪ್ರಯುಕ್ತವಾಗಿ ಕುಪ್ಪೇಟಿಯಿಂದ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದವರೆಗಿರುವಂತಹ ಮಾರ್ಗದ 2 ಬದಿಗಳನ್ನು ಸ್ವಚ್ಛ ಮಾಡುವುದರ ಮುಖಾಂತರ ಸಂಘ ಸಂಸ್ಥೆಗಳು ತಮ್ಮ ಸಹಕಾರವನ್ನು ನೀಡುತ್ತಿವೆ. ಅದೇ ಈ ಬ್ರಹ್ಮಕಲಶೋತ್ಸವಕ್ಕೆ ಗ್ರಾಮಸ್ಥರು ಮಾತ್ರವಲ್ಲದೆ ಹತ್ತಿರದ ಗ್ರಾಮಸ್ಥರು ಹಾಗೂ ಪರವೂರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಭಕ್ತರ ಸಹಕಾರವನ್ನು ನಾವು ಕೋರುತ್ತಿದ್ದೇವೆ. ನಮ್ಮ ಪ್ರತಿನಿಧಿಯವರು ಜೊತೆಗೆ ಇಲ್ಲಿ ಬಹಳಷ್ಟು ಹೆಚ್ಚಿನ ಕಾಲವನ್ನು ಕೊರಿಂಜ ದೇವಸ್ಥಾನ ಕೊಡುವವರು. ಸರ್, ಹೇಗಾಗ್ತಾ ಉಂಟು? ಫೆಬ್ರವರಿ 15ರಿಂದ 22ರವರೆಗೆ ನಡೆಯುವ ಬ್ರಹ್ಮಕಲಶ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕನೀರು ವಲಯ ಮತ್ತು ತಣ್ಣೀರು ಪಂಥ ವಲಯ 20 ವಿಭಾಗ ಕನೀರು ವಲಯ ಮತ್ತು ತಣ್ಣೀರು ಪಂಥ ವಿಭಾಗ, ಹಿಂದೂ ಜನಜಾಗೃತಿ ಸಮಿತಿ ಮಂಗಳೂರು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಯ ಸಹಕಾರದಲ್ಲಿ ಇವತ್ತು ವಿಶೇಷವಾಗಿ ಕುಪ್ಪೇಟಿ ಗಣೇಶ ಭಜನಾ ಮಂದಿರದಿಂದ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೆ ಸುಮಾರು 4ರಿಂದ 5 ಕಿಲೋಮೀಟರ್ ರಸ್ತೆಯ ಪಕ್ಕದಲ್ಲಿರುವ ಎಲ್ಲ ಕಸವನ್ನು ಒಂದು ಸ್ವಚ್ಛ ಮಾಡುವ ಮೂಲಕ ದೇವಸ್ಥಾನಕ್ಕೆ ಹೊಸ ಬ್ರಹ್ಮಕಲಶಕ್ಕೆ ವಿಶೇಷವಾದ ಒಂದು ಕೊಡುಗೆ ನೀಡುವುದರ ಮೂಲಕ ಈ ಒಂದು ಕಾರ್ಯವನ್ನು ಮಾಡಬೇಕಂತ ನಮ್ಮ ದೇವಸ್ಥಾನದ ವತಿಯಿಂದ ಹಾಗೂ ಎಲ್ಲ ಸಂಘ ಸಂಸ್ಥೆಯ ವತಿಯಿಂದ ತೀರ್ಮಾನಿಸಿದಂತೆ ಇವತ್ತು ಉತ್ತಮವಾಗಿದೆ. ಜನರ ಸ್ಪಂದನ ಭಾರಿ ಉತ್ತಮ ರೀತಿ ನಡೀತದೆ. ಓಕೆ, ಇಲ್ಲಿ ಮತ್ತೊಬ್ಬರು ಮೇಡಮ್ ಇದ್ದಾರೆ. SKDRDP ಅವರ ನೀವು? ಹೌದು ಸರ್, ನಾವು ಸೇವಾ ಪ್ರತಿನಿಧಿ ತಣ್ಣೀರು ಪಂಥ ವಲಯ. ಏನು ಹೆಸರು? ಸಂಧ್ಯಾ. ಓಕೆ, ಹೇಗಾಗ್ತಾ ಉಂಟು ಸ್ವಚ್ಛತಾ ಕಾರ್ಯ? ಪರವಾಗಿಲ್ಲ, ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ಊರಿನ ಕಾರ್ಯಕ್ರಮ, ನಮ್ಮ ಗ್ರಾಮದ ದೇವರ ಸೇವೆ ಅಲ್ವಾ, ಒಂದು ಸೇವೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. 20 ತಂಡ ಇದೆ, ತಣ್ಣೀರು ಪಂಥ ವಲಯ ಮತ್ತು ಕಣೀರು ವಲಯದ್ದು. ಮತ್ತು ತಣ್ಣೀರು ಪಂಥ ವಲಯದ ಸದಸ್ಯರಿದ್ದಾರೆ. ಒಗ್ಗಟ್ಟಿನಿಂದ, ಹೌದು, ಎಲ್ಲರೂ ಖುಷಿಯಿಂದ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. ನೋಡುವ ಹೇಗಾಗ್ತಾ ಇದೆ ಸ್ವಚ್ಛತಾ ಕಾರ್ಯ ಅನ್ನುವಂಥದ್ದನ್ನು ನಾವು ಹೋಗುವಾಗ ನೋಡುವ. ಕುಪ್ಪೇಟಿಯಿಂದ ಕೊರಿಂಜ ತನಕ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿರುವವರು ಈಗ ಇವರು ಮೊದಲಿಗರಾಗಿ ಕೊರಿಂಜದತ್ತ ದಾಪುಗಾಲಿಡ್ತಾ ಇದ್ದಾರೆ. ಏನು ಹೇಳ್ತೀರಿ ಮೇಡಮ್? ತುಂಬ ಖುಷಿ ಆಗ್ತಿದೆ. ತುಂಬ ಬಿಸಿಲು ಕೂಡ ಉಂಟು ಸ್ವಲ್ಪ, ಆದರೂ ಹೋಗ್ತಾ ಇದ್ದೇವೆ ಬೇಗ ಮಾಡಿಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ತಲುಪಬಹುದು ಅಂತ. ಎಂತ ಜಾಸ್ತಿ ಸಿಕ್ಕಿದೆ ಇಲ್ಲಿ? ಈಗ
ಪ್ಲಾಸ್ಟಿಕ್ ಅಂದರೆ ನೀರಿನ ಬಾಟ್ಲ್, ಆಮೇಲೆ ಮಾರುತಿ ಮಧು ಅಂತ ವಸ್ತುಗಳು ಅದರ ತಿಂದು ಹಾಕಿದಂಥದ್ದು, ಮತ್ತು ಡ್ರಿಂಕ್ಸ್ ಬಾಟ್ಲ್ ಸರ್ ತುಂಬ ಸಿಕ್ಕಾಪಟ್ಟೆ ಇದೆ, ಅಲ್ಲಲ್ಲಿ ಪಾರ್ಟಿ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಈ ರೋಡಲ್ಲಿ ಜಾಸ್ತಿ ಪಾರ್ಟಿ ಆಗುತ್ತೆ ಅಂತ ಕನ್ಫರ್ಮ್ ಆಯ್ತು ಹೌದು ಅಲ್ವಾ? ಹೌದು ಸರ್, ಡ್ರಿಂಕ್ಸ್ ಬಾಟಲ್ ಜಾಸ್ತಿ ಸಿಕ್ಕಿತ್ತು ನಮಗೆ. ಹೌದಾ? ಓಕೆ, ನಿಮ್ಮ ಹೆಸರು? ಸುಜಾತ. ನಿಮ್ದು? ಸಾರ. ಓಕೆ. ದಾಯ್ತದಕ್ಕೆ ಜಾಸ್ತಿ ಪ್ಲಾಸ್ಟಿಕ್ ಕುಪ್ಪಿ, ಓ ಕುಪ್ಪಿ ಪ್ಲಾಸ್ಟಿಕ್ ಇದೆ ಕುಪ್ಪಿ, ಬೊಕ್ಕಂಜಿ ಕುಪ್ಪಿ ಇದೆ ತಂದು. ಅವಳೆ ಪ್ಲಾಸ್ಟಿಕ್ ಬಾಟ್ಲಿ, ಚೆಂಡ ಬಟ್ಟೆ ಅವೇ. ಸರ್, ಹೇಗಾಗ್ತಾ ಉಂಟು ಸ್ವಚ್ಛತಾ ಕಾರ್ಯ? ಓಂ ಶ್ರೀ ಮಂಜುನಾಥ. ನಮ್ಮದು ನಾವು ತೆಕ್ಕಾರು ಸೇವಾ ಪ್ರತಿನಿಧಿ. ನಮ್ಮ ತಣ್ಣೀರು ಪಂಚಾವಳಿಯದ ವಿಪತ್ತು ನಿರ್ವಹಣಾ ಘಟಕದ ಪ್ರತಿನಿಧಿ. ನಾವು ಇವತ್ತು ಕುಪ್ಪೇಟಿಯಿಂದ ಇಲ್ಲಿವರೆಗೆ ಸ್ವಚ್ಛತೆ ಮಾಡಿಕೊಂಡು ಬಂದಿದ್ದೇವೆ. ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಬಗ್ಗೆ ಸ್ವಚ್ಛ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ. ಒಂದಷ್ಟು ಜನಗಳು ಜಾಸ್ತಿ ಸ್ವಚ್ಛತೆಯನ್ನು ಮಾಡೋದಿಚ್ಚೆಯಲ್ಲಿ ಗಮನ ಹರಿಸಬೇಕು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ರೀತಿಯಂಥ ಸ್ವಚ್ಛ ಕಾರ್ಯಕ್ರಮ ಇನ್ನೂ ಮಾಡಬಾರ್ದು ಅಂತೇಳಿ ಎಲ್ಲರೂ ಇದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಲ್ಲರೂ ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದು ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾಡಿರುವಂತಹ ವಿಶೇಷ ಕಾರ್ಯ. ಬಹಳ ವಿಶೇಷತೆ ಏನು ಅಂತಂದರೆ ಸ್ವಚ್ಛತಾ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿರುವಂಥದ್ದು. ಜೊತೆಗೆ ಇದು ದೇವರ ಕಾರ್ಯ, ನಿಜವಾದ ದೇವರ ಕಾರ್ಯ ಇದು ಅನ್ನುವಂತಹ ಒಂದು ಹುಮ್ಮಸ್ಸಿನಲ್ಲಿ ನಿಜವಾಗಿಯೂ ನಾವು ದೇವರ ಸೇವೆ ಮಾಡ್ತಾ ಇದ್ದೇವೆ, ಸ್ವಚ್ಛತೆಯನ್ನು ಮಾಡುವ ಮೂಲಕ ಅನ್ನುವಂಥ ಖುಷಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದಾರೆ. ಮನೀಶ್, ಸಂದೀಪ್ ಮತ್ತು ಸೀತಾರಾಮ ಆಳ್ವರ್ ಅವರ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊರಿಂಜ.